ಏಪ್ರಿಲ್ 25ರಂದು ಬಜೆ ಅಣೆಕಟ್ಟಿನಲ್ಲಿ ನೀರಿನ ಪ್ರಮಾಣ 3.70 ಮೀಟರ್ ಇತ್ತು. ಈಗಿರುವ ನೀರು 10 ದಿನಗಳಿಗಷ್ಟೇ ಸಾಕು. 2 ಮೀಟರ್ ಡೆಡ್ ಸ್ಟೋರೇಜ್ ತಲುಪಿದರೆ ನೀರು ಪೂರೈಕೆ ಸಾಧ್ಯವಿಲ್ಲ. ಮಳೆ ಬಾರದೆ ಈಗಿರುವ ನೀರು ಖಾಲಿಯಾಗುವ ಮೊದಲೇ ಸ್ವರ್ಣ ನದಿ ಮೇಲ್ಭಾಗದಿಂದ ಡ್ರೆಡ್ಜಿಂಗ್ ಮೂಲಕ ಅಣೆಕಟ್ಟಿನಂತ ನೀರು ಹರಿಸುವ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಟೆಂಡರ್ ಕರೆಯಲಾಗಿದೆ. ನಿತ್ಯವೂ 14 ರಿಂದ 15 ಗಂಟೆಗಳ ಕಾಲ ನೀರು ಪಂಪಿಂಗ್ ಮಾಡಿ 3 ವಲಯಗಳಿಗೆ 3 ದಿನಗಳಿಗೊಮ್ಮೆ ನೀರು ಪೂರೈಸಲಾಗುತ್ತಿದೆ. ಮಣಿಪಾಲ ವಿಶ್ವವಿದ್ಯಾನಿಲಯಕ್ಕೆ 1ನೇ ಸ್ವರ್ಣ ಹಂತದ ನೀರು ಪೂರೈಕೆ ಸ್ಥಗಿತವಾಗಿದೆ. ಸ್ವರ್ಣ ನದಿಯಲ್ಲಿ 5 ಕಿಲೋಮೀಟರ್ ದೂರದ ಮಾಣಾಯಿ ಸೇತುವೆ ತನಕ ನೀರಿದೆ. ಕಾರ್ಕಳದ ಮುಂಡಿಯಲ್ಲಿ ಮಳೆಯಾದರೆ ಬಜೆ ಅಣೆಕಟ್ಟಿಗೆ ನೀರು ಹರಿದು ಬರಲಿದೆ. ಬಜೆ ಅಣೆಕಟ್ಟಿನಲ್ಲಿ ತುಂಬಿದ ಹೂಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹಕ್ಕೆ ಅಡ್ಡಿಯಾಗಿದೆ. ಡ್ರೆಡ್ಜಿಂಗ್ ಮೂಲಕ ಮತ್ತೆ 10 ದಿನಗಳೆಂದರೆ ಮೇ 15ರ ತನಕ ನೀರು ಪೂರೈಸಿದ್ರೂ ಉಳಿದ 15 ದಿನಗಳಿಗೆ ನಿತ್ಯ ಬೇಕಾದ 24 ಲಕ್ಷ ಲೀಟರ್ ಪೂರೈಸಲು ನೀರಿನ ಮೂಲ ಹುಡುಕಿ 200ಕ್ಕೂ ಅಧಿಕ ಟ್ಯಾಂಕರ್ ಓಡಿಸುವುದಂತೂ ನಗರಸಭೆಗೆ ತುಟ್ಟಿಯಾಗಲಿದೆ. ಲೋಕಸಭಾ ಚುನಾವಣೆ ವೇಳೆ ಯಾವುದೇ ಅಡೆತಡೆ ಇಲ್ಲದೆ ನೀರು ಪೂರೈಸಿದ್ದು, ಪ್ರಸ್ತುತ 3 ದಿನಕ್ಕೊಮ್ಮೆ ನೀರು, ಸಮಸ್ಯಾತ್ಮಕ ಪ್ರದೇಶದಲ್ಲಿ ಟ್ಯಾಂಕರ್ ನೀರು ಒದಗಿಸಲಾಗುತ್ತಿದೆ.